ಮೊನ್ನೆ ದಿನ ಶಾಸಕರು ಹೇಳಿದ್ರು 2 ಕೋಟಿ ರೂಪಾಯಿಯಷ್ಟು ನಮ್ಮ ಪುತ್ತೂರು ವ್ಯಾಪ್ತಿಗೆ ಬಂದಿದೆ ಅಂತ ಹೇಳಿ. ನಾವು 4 ತಿಂಗಳ ಹಿಂದೆ ಕೂಡ ನಾವು ಪ್ಯಾಚ್ ವರ್ಕ್ ಕೂಡ ಮಾಡಿದ್ದೇವೆ. ನಗರಸಭಾ ನಿಧಿಯಿಂದಲೇ ಮಾಡಿದ್ದು. ಶಾಸಕರ ಅನುದಾನ ಯಾವುದು ನಮಗೆ ಸಿಗಲಿಲ್ಲ. ನಾವು ಶಾಸಕರು ಹೇಳ್ತಾ ಇದ್ದಾರೆ 2 ಕೋಟಿ ಬರ್ತದೆ, 4 ಕೋಟಿ ಬರ್ತದೆ ಅಂತ. ಶಾಸಕರ ಅನುದಾನ ಬರಲಿಲ್ಲ. ನಗರಸಭೆ ನಿಧಿಯಿಂದಲೇ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಕೆಲಸಗಳೆಲ್ಲ ಪ್ರಾರಂಭ ಆಗಿದೆ. ಪುತ್ತೂರು ನಗರಸಭೆಯಲ್ಲಿ ಬಹುಶಃ ಈ ವರ್ಷದ ಅಕಾಲಿಕ ಮಳೆ ಅಂತ ಹೇಳ್ಬೋದು. ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾದ ಮಳೆ ಧಾರಾಕಾರ ಸುಡಿದು ಎಲ್ಲ ಇಡೀ ನಮ್ಮ ಮುಖ್ಯ ರಸ್ತೆಯಲ್ಲಿ ಹೊಂಡಗುಂಡಿಗಳು ಎಲ್ಲ ಅಲ್ಲಲ್ಲಿ ಇದೆ. ಹಾಗೆ ಜನರ ಒಂದು ಅಪೇಕ್ಷೆ ಮೇರೆಗೆ ಕೂಡ ನಾವು ಮೊದಲಾಗಿ ಇದಕ್ಕೆ ಪ್ಲ್ಯಾನ್ ಮಾಡಿದ್ದೆವು. ಬಹುಶಃ ಪುತ್ತೂರು ನಗರಸಭೆ ಹೇಗೆ ಅಂತ ಹೇಳಿದರೆ ಫಸ್ಟಿಗೆ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಪ್ರಚಾರ ಕೊಡುವಂಥದ್ದು. ನಾವು ಪ್ರಚಾರ ಕೊಟ್ಟು ಮಾಡದಿರುವಂಥ ಕೆಲಸಗಳು ಇದುವರೆಗೆ ನಾವು ಯಾವುದು ಮಾಡಲಿಲ್ಲ. ಇವತ್ತಿನ ದಿವಸ ನಾವು ಸುಮಾರು 10 ಲಕ್ಷಕ್ಕಿಂತ ಜಾಸ್ತಿ ಅನುದಾನವನ್ನು ಇಟ್ಟುಕೊಂಡು ನಗರಸಭೆಯಿಂದ ಸ್ವಾನಿಧಿಯಿಂದ ನಾವು 10 ಲಕ್ಷ ಇಟ್ಟುಕೊಂಡು ದರ್ಬೆ ಸರ್ಕಲ್ ಮತ್ತು ಈಗ ಉಷಾ ಮೆಡಿಕಲ್ನ ಎದುರಲ್ಲಿ ಅಶ್ವತ್ಥ ಮರದ ಕೆಳಗೆ ತುಂಬ ರಸ್ತೆ ಹದಗೆಟ್ಟಿರೋದ್ರಿಂದ ಅದನ್ನು ಮತ್ತು ಗಿರಿಜಾ ಕ್ಲಿನಿಕ್ನ ಮುಂದುಗಡೆ ಇರತಕ್ಕಂಥ ಹಾಳಾದ ರಸ್ತೆಯಲ್ಲಿ ಹೊಂಡಗುಂಡಿಗಳನ್ನು ಸಂಪೂರ್ಣವಾಗಿ ಅದನ್ನು ಆಸ್ಫಾಲ್ಟನ್ನು ಅಂದರೆ ಡಾಮರನ್ನು ಸಂಪೂರ್ಣವಾಗಿ ತೆಗೆದು 100 mm ದಪ್ಪದ ಹೆವಿ ವೆಹಿಕಲ್ ಹೋಗುವಂಥ ರೀತಿಯಲ್ಲಿ ಅದನ್ನು ಇಂಟರ್ಲಾಕನ್ನು ಅಳವಡಿಸುವಂಥ ಕಾಮಗಾರಿಗಳು ಈಗಾಗಲೇ ಪ್ರಾರಂಭ ಆಗಿದೆ. ಮೊನ್ನೆ ದಿನ ಶಾಸಕರು ಹೇಳಿದರು 2 ಕೋಟಿ ರೂಪಾಯಿಯಷ್ಟು ಹಣ ನಮ್ಮ ಪುತ್ತೂರು ವ್ಯಾಪ್ತಿಗೆ ಅಂದರೆ ಹೊಂಡಗುಂಡಿಗಳು ಮುಚ್ಚುವಂಥ ಕೆಲಸಕ್ಕಾಗಿ ಬಂದಿದೆ ಅಂತೇಳಿ. ಬಹುಶಃ ನಮಗೆ ಅದರ ಅರಿವಿಲ್ಲ, ಇಷ್ಟವರೆಗೆ ಯಾವುದು ಬರಲಿಲ್ಲ. ಈ ಹಿಂದೆ ಕೂಡ ನಗರಸಭೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದು ನಗರಸಭೆ ನಿಧಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಇದುವರೆಗೆ ಮಾಡ್ತಾಯಿದೆ. ಅದೇ ಪ್ರಕಾರವಾಗಿ ಇವತ್ತು ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಜನರ ಅಪೇಕ್ಷೆ ಮೇರೆಗೆ, ಹೌದು ನಮ್ಮ ಚಿಂತನೆ ಮೇರೆಗೆ ಅಂತೇಳಿದ್ರೆ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಹೋಗುವಂಥ ವಾಹನಗಳಿಗೆ ರಿಕ್ಷಾ ಡ್ರೈವರ್ ಇರ್ಬೋದು ಅಥವಾ ಬೇರೆ ಬೇರೆ ಟ್ಯಾಕ್ಸಿಗಳಿರ್ಬೋದು ಎಲ್ಲವೂ ಕೂಡ ಅದನ್ನು ಉಪಯೋಗ ಮಾಡುವಂಥ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರಸಭೆ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಮೂಲಕ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಈ ಹಿಂದೆ ಕೂಡ ತಕ್ಷಣವಾಗಿ ಕಂಪ್ಲೇಂಟ್ ಬಂದ ತಕ್ಷಣವಾಗಿ ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಇಂಜಿನಿಯರಿಗೆ ನಿರ್ದೇಶನವನ್ನು ಕೊಟ್ಟು ಪೌರಾಯುಕ್ತ ನಿರ್ದೇಶನವನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ರಸ್ತೆಯನ್ನು ಸದುಪಯೋಗ ಮಾಡುವಂಥದ್ದು ಜನರಿಗೆ ಖಂಡಿತವಾಗಿ ಒದಗಿ ಬರುತ್ತೆ ಅಂತ ಹೇಳುವಂಥ ರೀತಿ ನಾನು ಇವತ್ತು ಹೇಳಲಿಕ್ಕಿದ್ದೇನೆ. ಹಾಗೆ ಅಧ್ಯಕ್ಷರು ಒಂದು ಇದರ ಬಗ್ಗೆ ವಿವರಣೆಯನ್ನು ಸಣ್ಣ ಮಟ್ಟಿಗೆ ಕೊಡಬೇಕಂತ ನಾನು, ಹಾಗೆ ಸ್ಥಳೀಯ ಕೌನ್ಸಿಲರ್ ಕೂಡ ಬಹುಶಃ ಗೌರಿಯಕ್ಕನ ಅಪೇಕ್ಷೆ ಕೂಡ ಇತ್ತು. ಅವರು ಗೌರಿಯಕ್ಕ ಇಲ್ಲೇ ಇದ್ದಾರೆ. ಅವರ 3 ಪ್ರದೇಶದಲ್ಲಿ ಈಗ ದರ್ಬೆ ಸರ್ಕಲ್ ಇರ್ಬೋದು, ಗಿರಿಜಾ ಕ್ಲಿನಿಕ್ ಇರ್ಬೋದು ಅಥವಾ ಇಲ್ಲಿರ್ಬೋದು, ಇದು 3 ಸ್ಥಳ ಕೂಡ ನಮ್ಮ ವಿದ್ಯಾಗೌರಿಯವರು ಕೌನ್ಸಿಲರ್ ಇದ್ದಾರೆ, ಸ್ಥಳೀಯ ಸದಸ್ಯರು. ಅವರ ಏರಿಯಾದಲ್ಲಿ ಅವರು ಭಾಳ ಸಂತೋಷ ಆಯಿತು. ಅವ್ರಿಗೆ ಕೂಡ ಅವ್ರದ್ದು ಸೂರ ಬಹಳ ಅಪೇಕ್ಷೆ ಇತ್ತು. ಆದ ಕಾರಣ ಖಂಡಿತವಾಗಿ ಪುತ್ತೂರಿನ ಜನತೆಗೆ ಒಳ್ಳೆಯ ರೀತಿಯಲ್ಲಿ ಸಂಪರ್ಕ ರಸ್ತೆ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಹಾಗೆ ಅಧ್ಯಕ್ಷರು 1-2 ಮಾತು ಮಾತನಾಡಬೇಕಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಗರಸಭಾ ನಿಧಿಯಿಂದ ನಗರಸಭಾ ವ್ಯಾಪ್ತಿಯ ನಮ್ಮ ವಿದ್ಯಾಗೌರಿಯವರ ವಾರ್ಡಿನ ಸದಸ್ಯರಾಗಿ ಅವರ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಉಪಾಧ್ಯಕ್ಷರಿದ್ದಾರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರು ವಿದ್ಯಾಗೌರಿ ಮೇಡಮು, ಹಾಗೆ ಕೃಷ್ಣಾರೆಡ್ಡಿ ಇಂಜಿನಿಯರ್ ಇದ್ದಾರೆ. ಇವರೆಲ್ಲ ಸಹಕಾರದಿಂದ ನಮ್ಮ 1 ವಾರದ ಹಿಂದೆ ನಾವು ರಸ್ತೆ ಪರಿಗಣಿಸಿ ನಾವು ರಸ್ತೆ ಅಭಿವೃದ್ಧಿಯನ್ನು
ಜನರಿಗೆ ಸಾಕಷ್ಟು ಮಟ್ಟದಲ್ಲಿ ಉಪಯೋಗವಾಗುವ ರೀತಿಯಲ್ಲಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಇಷ್ಟರವರೆಗೆ ನಾವು 4 ತಿಂಗಳ ಹಿಂದೆ ಕೂಡ ನಾವು ಇದು ಪ್ಯಾಚ್ ವರ್ಕ್ ಕೂಡ ಮಾಡಿದ್ದೇವೆ. ನಗರಸಭಾ ನಿಧಿಯಿಂದಲೇ ಮಾಡಿದ್ದು. ನಾವು ನಗರಸಭಾ ನಿಧಿಯಿಂದ ಇಷ್ಟರವರೆಗೆ ಶಾಸಕರ ಅನುದಾನ ಯಾವುದು ನಮಗೆ ಸಿಗಲಿಲ್ಲ. ಆದ ಕಾರಣ ನಗರಸಭೆ ನಿಧಿಯಿಂದಲೇ ನಾವು ಮಾಡ್ತಾ ಇದ್ದೇವೆ. ನಾವು ಶಾಸಕರು ಹೇಳ್ತಾ ಇದ್ದಾರೆ 2 ಕೋಟಿ ಬರ್ತದೆ, 4 ಕೋಟಿ ಬರ್ತದೆ ಅಂತೆ. ಇಷ್ಟವರೆಗೆ ನಾವು ಯಾವ ಅನುದಾನ ಕೂಡ ನಮಗೆ ಶಾಸಕರ ಅನುದಾನ ಬರಲಿಲ್ಲ. ನಾವು ನಗರಸಭಾ ನಿಧಿಯಿಂದಲೇ ನಾವು ನಗರಸಭಾ ವ್ಯಾಪ್ತಿಯಿಂದ ನಗರಸಭಾ ಸದಸ್ಯರ ಅನುಮತಿ ಮೇರೆಗೆ ಹಾಗೂ ನಗರಸಭಾ ಸಿಬ್ಬಂದಿಗಳ ಮೇರೆಗೆ ನಾವು ರಸ್ತೆಯನ್ನು ಪರಿಗಣಿಸಿ ಈಗ ನಮ್ಮ ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಾವೀಗ 4 ಇಂಚಲ್ಲಿ 3 ಕಡೆ ದರ್ಬೆ ಸರ್ಕಲ್, ಗಿರಿಜಾ ಕ್ಲಿನಿಕ್ನ ಪಕ್ಕ ಮತ್ತು ಇದೆ ಉಷಾ ಮೆಡಿಕಲ್ನ ಹತ್ರ 3 ಕಡೆ ನಾವು ಇವತ್ತು ಇಂಟರ್ಲಾಕ್ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ. ಈ ಜನರು ನಮಗೆ ಉಪಯೋಗ ಆಗುವ ರೀತಿಯಲ್ಲಿ ನಮಗೆ ಸಹಕರಿಸಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮದೊಂದು ಕೆಲಸ ನೋಡೋ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ನಾವು 8 ದಿವಸ ಎಲ್ಲ ಮೊದಲು 1 ವಾರ ಮೊದಲು ನಾವು ಈ ರಸ್ತೆಯಲ್ಲಿ ಬಂದು ನಾವೊಂದು ಈ ರಸ್ತೆ ಹದಗೆಟ್ಟ ಬಗ್ಗೆ ನಮಗೆ ಸಾರ್ವಜನಿಕರಿಂದ ಕರೆ ಬಂದ ಕಾರಣ ನಾವು ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ನಾವು ತಕ್ಷಣ ಇದಕ್ಕೆ ಈ ನಗರಸಭೆಯ ಎಲ್ಲ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲ ಸದಸ್ಯರು ಹಾಗೂ ನಾವೆಲ್ಲ ಸೇರಿಕೊಂಡು ಈಗ ಈ ನಮ್ಮ ಈ ಇಂಟರ್ಲಾಕ್ನ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಇದು ಆದಷ್ಟು ಬೇಗ ಕೇವಲ ಒಂದು 2-3 ದಿವಸದಲ್ಲಿ ನಾವು ಇದನ್ನು ಈ ಕೆಲಸವನ್ನು ಪೂರ್ತಿ ಮಾಡಿ ಒಳ್ಳೆಯ ರೀತಿಯಿಂದ ಅಂದರೆ ಇಂಥ ಇಂಟರ್ಲಾಕ್ ರಸ್ತೆ ಎಲ್ಲ ಕೇರಳ ರೋಡ್ನಲ್ಲಿದೆ ಟರ್ನಲ್ಲಿ. ಹಾಗೆ ನಾವು ಅದನ್ನು ಆ ಮೆಥಡನ್ನು ನೋಡಿಕೊಂಡು ನಾವು ಈಗ ಇಲ್ಲಿ ಮಾಡ್ತಾಯಿದ್ದೇವೆ. ಆದ ಕಾರಣ ಇದು ಸಾರ್ವಜನಿಕರಿಗೆ ಯಾರಿಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲ ರೀತಿಯಿಂದ ಒಂದು ಕಡೆಯಿಂದ ಕಲ್ಲು ಬಿಟ್ಕೊಂಡು ಇನ್ನೊಂದು ಕಡೆಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಎಲ್ರಿಗೂ ಈ ಕೆಲಸದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಇಷ್ಟದಂತೆ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ ಗೌರಿ, ವಾರ್ಡ್ ನಂಬರ್ 19ರ ಕೌನ್ಸಿಲರ್ ಆಗಿದ್ದೇನೆ. ಇತ್ತೀಚೆಗೆ ಸಹ 4 ತಿಂಗಳ ಮೊದಲಷ್ಟೇ ಇಲ್ಲಿ ಪ್ಯಾಚ್ ವರ್ಕ್ ಆಗಿತ್ತು. ಆದರೆ ಎಷ್ಟು ನಮಗೆ ಬೇಜಾರಾಯಿತು ಅಂತ ಹೇಳಿದರೆ, ಮಳೆ ಬೇಗ ಬಂದ ಕಾರಣ, ಬೇಗ ಸ್ಟಾರ್ಟ್ ಆದ ಕಾರಣ ಇಲ್ಲಿ ಎಲ್ಲ ರಸ್ತೆಗಳಲ್ಲಿ ಕೂಡ ಕಂಡಾವಟ್ಟೆ ಗುಂಡಿ ಬಿದ್ದು ನಮಗೆ ಜನರಿಗೆ ಸಹ ಓಡಾಡಲಿಕ್ಕೆ ಅಥವಾ ವಾಹನಗಳಿಗೆ ಸಹ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಈ ವಿಷಯವನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ವಿಷಯ ತಿಳಿಸಿದಾಗ ಅವರು ತಕ್ಷಣ ಇದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ವಾರ್ಡಲ್ಲಿ ಈಗ 3 ಕಡೆ ಈಗ ಇಂಟರ್ಲಾಕ್ ಅಳವಡಿಸಿಕೊಂಡು ಇದನ್ನು ಕೆಲಸ ಕಾಮಗಾರಿಗಳನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಾನೀಗ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಕೌನ್ಸಿಲರ್ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈಗಾಗಲೇ ನಮಗೆ ಸೌಜಾ ಲೇಔಟಲ್ಲಿ ಒಂದು ಕಡೆ ಹೀಗೆ ಆಗಿತ್ತು. ಮರದ ಅಡಿಯಲ್ಲಿ ಇದು ನೀರು ಬಿದ್ದು ಡಾಮರ್ ಹೋಗ್ತಿತ್ತು. 3 ಸಲ ನನ್ನ ಅವಧಿಯಲ್ಲೇ ಪ್ಯಾಚ್ ವರ್ಕ್ ಮಾಡಿದರೂ ಕೂಡ ಅದು ಸರಿಯಾಗ್ತಿರಲಿಲ್ಲ. ಹಾಗೆ ನಾವು ಅಲ್ಲಿ ಕೂಡ ಇಂಟರ್ಲಾಕನ್ನು ನಾವು ಅಳವಡಿಸಿ ಅದನ್ನು ಈಗ ಎಲ್ರಿಗೂ ಜನರಿಗೆ ಸಮಾಧಾನ ಆಗಿದೆ. ಯಾಕೆಂದರೆ ಅಲ್ಲೀಗ ಸಂಪರ್ಕ ಮಾಡಲಿಕ್ಕೆ ತುಂಬ ಸುಲಭ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಕೂಡ ಮೇನ್ ರೋಡಲ್ಲಿ ಕೂಡ ನಾವು ಈ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದಾರೆ. ನಗರಸಭೆ ನಿಧಿಯಿಂದಲೇ ಶುರು ಮಾಡಿದ್ದಾರೆ. ಹಾಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಜನರೆಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.